ಸತ್ಯಜಿತ್ ಇವತ್ತು ಬಿಲ್ಲವ ಸಮಾಜದ ಬಗ್ಗೆ ಮಾತಾಡಿ ಸತ್ಯಜಿತ್ ಅನ್ನು ಕೋಮುವಾದಿ ಅಂತ ಹೇಳ್ತಾರೆ. ಹಾಗಾದ್ರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷನಿಗೆ ಯಾವ ಪಟ್ಟವನ್ನು ಕಟ್ಟಬೇಕು? ಹಿಂದೂವಾದಿಯೋ ಅಥವಾ ಜಾತಿವಾದಿಯೋ? ಹಿಂದೂವಾದಿಯೋ ಜಾತಿವಾದಿಯೋ? ನನ್ನ ಇಷ್ಟೇ ಪ್ರಶ್ನೆ ಇರೋದು ಆ ಮನುಷ್ಯರಿಗೆ. ರಾಜ್ಯಾಧ್ಯಕ್ಷ, ಆಡಳಿತ ಪಕ್ಷದ ರಾಜ್ಯಾಧ್ಯಕ್ಷ ಆದ್ಮೇಲೆ ಎಲ್ಲಾ ಸಮಾಜಕ್ಕೆ ಗೌರವವನ್ನು ಕೊಡುವಂತದ್ದು, ಎಲ್ಲಾ ಸಮಾಜಗಳಿಗೆ ಆದ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಿದ್ರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಬಿಟ್ಟು ಸರಿಪಡಿಸುವಂತ ಜವಾಬ್ದಾರಿ ಅಂತ ಕೇಳಿದ್ರೆ ಅದು ಪಕ್ಷದ ರಾಜ್ಯಾಧ್ಯಕ್ಷ, ಆಡಳಿತ ಪಕ್ಷದ ರಾಜ್ಯಾಧ್ಯಕ್ಷ. ಅದು ಬಿಟ್ಟು ಕೇವಲ ಕುವೆಂಪು ಅವರ ಆ ಒಕ್ಕಲಿಗ ಸಮಾಜದವರ ಹತ್ರ ಮಾತನಾಡುದಿಲ್ಲ, ಲಿಂಗಾಯತ ಸಮಾಜದವರ ಹತ್ರ ಮಾತನಾಡುದಿಲ್ಲ, ದಲಿತ ಸಮಾಜದ ಬಂಧುಗಳ ಹತ್ರ ಮಾತನಾಡುದಿಲ್ಲ, ಕುರುಬ ಸಮಾಜದವರ ಹತ್ರ ಮಾತನಾಡುದಿಲ್ಲ, ಬಿಲ್ಲವ ಸಮಾಜದವರ ಹತ್ರ ಮಾತನಾಡುದಿಲ್ಲ. ತನ್ನ ಜಾತಿಯವರ ಮನೆಗೆ ಮಾತ್ರ ಹೋಗಿ ಮಾತನಾಡ್ತಾರೆ, ಸರಿಪಡಿಸುವ ಮಾತನ್ನು ಕೊಡ್ತಾರೆ ಅಂತ ಹೇಳಿ ಆದ್ರೆ ಅವರಿಗಿಂತ ದೊಡ್ಡ ಜಾತಿವಾದಿ ಇನ್ನೊಬ್ಬ ಇಲ್ಲ. ಅವರೇ ಹಿಂದೂ ಸಮಾಜ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜಾತಿಗಳನ್ನು ಒಂದು 4-5 ಜಾತಿಗಳನ್ನು ಕಟ್ಟಿಕೊಂಡು ಮೇಲೆತ್ತಿಕೊಂಡು ಅದರ ಮೇಲೆ ನಾವು ಬದುಕ್ತೇವೆ ಅಂತ ಹೇಳಿಕೊಂಡು ಆ ಜಾತಿವಾದವನ್ನು ಹಿಂದೂ ಸಮಾಜ ಉಳಿಸುವುದಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಹಿಂದುಳಿದ ವರ್ಗ, ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಕೇರಳದಲ್ಲಿ ಮಾಡಿರುವುದದ್ವೇ. ಯಾವ ಹಿಂದುಳಿದ ವರ್ಗ ತುಳಿತಕ್ಕೆ ಒಳಗಾಗಿ ಮತಾಂತರಗೊಂಡು ಕೇರಳ ಇವತ್ತು ಹಿಂದೂ ಸಮಾಜ ಅಲ್ಪಸಂಖ್ಯಾತಕ್ಕೆ ಬಂದಿದ್ರೆ ಮೇಲ್ವರ್ಗದ ಅವತ್ತಿನ ನೀತಿ ಸ್ಪೃಶ್ಯ ಅಸ್ಪೃಶ್ಯತೆ ಮೇಲುಗಳ ಹೆಸರಿನಲ್ಲಿ ಕೇರಳದಲ್ಲಿ ಮಾಡಿದ ಅನ್ಯಾಯ, ಅನಾಚಾರಗಳು, ಅತ್ಯಾಚಾರಗಳು, ದಮನ ದೌರ್ಜನ್ಯಗಳು ಏನಿತ್ತು ಅದರಿಂದ ಕೇರಳದಲ್ಲಿ ಇವತ್ತು ಹಿಂದೂ ಸಮಾಜ ಅಲ್ಪಸಂಖ್ಯಾತ ಆಗಿರುವಂತದ್ದು. ಇವತ್ತು ಹಿಂದೂ ಸಮಾಜ ಇಷ್ಟಾದ್ರೂ ಕೇರಳದಲ್ಲಿ ಉಳಿದಿದ್ರೆ ಅದರ ಕಾರಣಕರ್ತರು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಗಳು. ಆ ಹಿಂದುಳಿದ ದಮನಕ್ಕೆ ದಬ್ಬಾಳಿಕೆ ಒಳಗಾದ ಸಮಾಜಕ್ಕೆ ಮತ್ತೊಮ್ಮೆ ಸ್ವರಾಗಿ ನಿಂತುಕೊಂಡು ಅವರನ್ನು ತಲೆ ಎತ್ತಿ ಸ್ವಾಭಿಮಾನ ಬದುಕುವಂತ ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಎಲ್ಲರನ್ನು ಎದುರು ಹಾಕೊಂಡು ಈ ಸಮಾಜವನ್ನು ಅದರ ಸಂಘರ್ಷ ರಹಿತವಾಗಿ ಈ ಸಮಾಜವನ್ನು ಮೇಲೆತ್ತಿದವರು, ವಿಶ್ವಾಸ ಭರವಸೆಯನ್ನು ಮೂಡಿಸಿದವರು ಹಿಂದೂ ಸಮಾಜ ಉಳಿದವರು. ನಾನು ಒಂದು ಮಾತನ್ನು ಹೇಳ್ತೇನೆ. ನಾನು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಪರಮ ಪೂಜನೀಯ ಸರಸಂಘ ಚಾಲಕರು ಗುರೂಜಿ ಅವರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಹೋಗಿ 10 ದಿವಸ 15 ದಿವಸ ಸಂಘದ ವಿಚಾರವನ್ನು ತಿಳಿಸುವಂತ ಕೆಲಸ ಇತ್ತು. ನಾನು ಬೇಲೂರು ತಾಲೂಕಲ್ಲಿದ್ದೆ, ಹಾಸನದ ಬೇಲೂರು ತಾಲೂಕಲ್ಲಿದ್ದೆ. ಗಂಗಾಧರ ಬೋವಿ ಅಂತ ಹೇಳಿ ಒಬ್ರು ದಲಿತ ಸಮಾಜದ ಬಂದು ಹಿದ್ದೆಯಲ್ಲಿ ಶಾಸಕ ಸ್ಥಾನಕ್ಕೆ ನಿಂತಿದ್ರು, ಸೋತಿದ್ರು. ಅವರು ನನ್ನನ್ನು ವಿಶೇಷವಾಗಿ ದಲಿತ ಬಂಧುಗಳಿದ್ರ ಕಾಲನಿಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು, ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ರು. ಇದು ಇವತ್ತು ದುರ್ದೈವ ಅಂತ ಹೇಳಿದ್ರೆ ಹಿಂದುತ್ವ ಹೆಸರಲ್ಲಿ ಹೋರಾಟಕ್ಕೆ ಇವತ್ತು ಹಿಂದುಳಿದ ವರ್ಗ ಗಟ್ಟಿಯಾಗಿ ನಿಂತುಕೊಂಡಿದೆ. ಉಳಿದವರು ಅದನ್ನು ಉಪಯೋಗ ಮಾಡಿಕೊಂಡು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನಾಯಕತ್ವವನ್ನೇ ಪಡೆಯುವುದರಲ್ಲಿ, ಆ ಅಧಿಕಾರವನ್ನೇ ಪಡೆಯುವುದಕ್ಕೋಸ್ಕರ ನಿಂತುಕೊಂಡಿದ್ದಾರೆ ಈ ಸಮಾಜವನ್ನು ಉಪಯೋಗ ಮಾಡಿಕೊಂಡು. ಇವತ್ತು ಅದರಲ್ಲಿ ಈ ಸಮಾಜ ಮತ್ತೆ ಬಿಚ್ಚಿಡುವಂತ ಕೆಲಸ ನಾನೇ ಇವತ್ತು ಮಾಡ್ತಾ ಇದ್ದೀನಿ. ನಿನ್ನೆ ನನ್ನ ಭಾಷಣವನ್ನು ಕೇಳಿರ್ಬಹುದು. ಹಿಂದೂ ಸಮಾಜ 4 ಹಿಂದೂ ಸಮಾಜ ದೊಡ್ಡ ಆಲದ ಮರ ಇದ್ರೆ ಅದರ ಕಾಂಡ ಮತ್ತು ಬೇರೆ ಏನಿದೆ ಅದು ಹಿಂದುಳಿದ ವರ್ಗ ಮತ್ತು ದಲಿತ ಸಮಾಜ. ಅದನ್ನು ತುಳಿಲಿಕ್ಕೆ ನೀವು ಹೊರಟ್ರೆ ಅವರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಿಗಬೇಕಾದ, ನ್ಯಾಯಿಕವಾಗಿ ಸಿಗಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ವಿರೋಧವನ್ನು ಮಾಡಿದ್ರೆ, ಅವಕಾಶ ಸಿಗದ ವಂಚನೆಯನ್ನು ಮಾಡಿದ್ರೆ ಹಿಂದೂ ಸಮಾಜ ಸಾಯ್ತದೆ. ಯಾವುದೋ 4 ಜಾತಿ ಉದ್ಧಾರ ಆದಾಗ, ಬಲಿಷ್ಠ ಆದಾಗ ನಿಗಮ ಮಂಡಳಿ ಇಟ್ಟುಕೊಂಡು, ದುಡ್ಡು ಇಟ್ಟುಕೊಂಡು, ಎಲ್ಲ ಅಧಿಕಾರ ಇಟ್ಟುಕೊಂಡು ಉದ್ಧಾರ ಆದ್ರೆ ಹಿಂದೂ ಸಮಾಜ ಉದ್ಧಾರ ಆಗುವುದಿಲ್ಲ. ಒಂದು ಕಾಲ ತಪ್ಪಾದ್ರೆ ಆನೆಕಾಲ ರೋಗ ಅಂತ ಹೇಳ್ತಾರೆ, ಒಂದ್ ಸೈಡ್ ಬಿದ್ದಿರೋದನ್ನು ವಾತವಾದ ಅಂತ ಹೇಳ್ತಾರೆ, ಅಥವಾ ಪಾರ್ಶ್ವವಾಯು ಅಂತ ಹೇಳ್ತಾರೆ. ಇವತ್ತು ಹಿಂದೂ ಸಮಾಜ ಆ ಸ್ಥಿತಿಗೆ ಹೋಗ್ತಾ ಇದೆ.